ಯೋಗಿ ಸರ್ ಅಪ್ಪು ಸರ್ ಜೊತೆ 2 ಸಿನಿಮಾ ವರ್ಕ್ ಮಾಡಿದ್ರಿ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ, ಸೊ ಇವತ್ತು ನಮ್ಮ ಜೊತೆ ಇಲ್ಲ ಅವರು, ಸೊ ಯಾವ ಮೆಮೊರಿನ ಇವತ್ತು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಲ್ಲ, ಮೆಮೊರೀಸ್ ಅನ್ನೋದು ಅದೇ ಅದು ಹೇಳೋದಕ್ಕೂ ಇವಾಗ ಸ್ವಲ್ಪ ಬೇಜಾರೇ. ಅದು ಮೆಮೊರೀಸ್ ಅನ್ನೋದು ಅದನ್ನು ಹೇಳೋದಕ್ಕೂ ನಮ್ಗೆ ಅಷ್ಟೊಂದು ಈಸಿಯಾಗಿ ಮಾತು ಬರಲ್ಲ. 2 ಸಿನಿಮಾ ಆಲ್ಮೋಸ್ಟ್ ಒಂದು 200 ದಿನ ಜೊತೆಯಲ್ಲೇ ಇದ್ವಿ ನಾವು, ಪ್ರತಿದಿನವೂ ಅಷ್ಟೇ. ಆ್ಯಂಡ್ ಒಬ್ಬ ಅಣ್ಣನಾಗಿ ನನಗೆ ಜೊತೆಯಲ್ಲಿ ಅವರು ಇದ್ದರು. ಆ್ಯಂಡ್ ತುಂಬ ಬೇಜಾರಾಗುತ್ತೆ. ಆಯಿತು 5 ದಿನ ಆದ್ರೂ ಇನ್ನೂ ನಂಬೋಕ್ಕೆ ಸಾಧ್ಯನೇ ಇಲ್ಲ. ಇದಾಗಿಲ್ಲ ಅನ್ನೋದು ಹಂಗೆ ಇದೆ ಉಳ್ಕೊಂಡು. ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದು, ಎಂತೆಂಥ ಕೆಟ್ಟ ನನ್ನ ಮಕ್ಕಳಿದ್ದಾರೆ, ಅವ್ರಿಗೇನೂ ಆಗಲಿಲ್ಲ. ಇದಾಗಬಾರ್ದಿತ್ತು, ತುಂಬ ಅನ್ಯಾಯ. ಹೌದು, ಖಂಡಿತವಾಗ್ಲೂ ಒಂದು ಸಿನಿಮಾ ಕೂಡ ಮಾಡಿದ್ದೆ, ಅಪ್ಪು ಫ್ಯಾನ್ ಅಂತಲೇ ಒಂದು ಸಿನಿಮಾ ಮಾಡಿದ್ದೆ ನಾನು. ತುಂಬ ದುಃಖ ಆಗುತ್ತೆ. ಅಂದರೆ ಈಗ ನಾವು ಎಷ್ಟೇ ಏನೇ ಮಾತಾಡಿದ್ರೂ ಅದು ಏನು ಇಲ್ಲ.